ಹಲೋ, ನಮಸ್ತೆ ಸರ್. ಸರ್ ಭಾಗ್ಯರಾಜ್ ಅಂತ ಸೊರಸ್ಕಲ್ಲಿಂದ. ಭಾಗ್ಯರಾಜ್ ಅವರು ನಮಸ್ತೆ. ಭಾಗ್ಯರಾಜ್ ಅವರೇ ಮಾತಾಡಿ ಸರ್. ಸರಿ ಸರಿ, ಏನಿದೆ ಸರ್, ನಾನೊಂದು ಹೇಳೋದೇನಂದ್ರೆ ಫ್ರೀ ಅನ್ನೋದೇ ಮಾರಕ ಸರ್, ದೇಶಕ್ಕಾಗ್ಲಿ ರಾಜ್ಯಕ್ಕಾಗ್ಲಿ ಫ್ರೀ ಅನ್ನೋದು ಇರಬಾರ್ದು. ಯಾವ್ದಕ್ಕೂ ಫ್ರೀ ಅಂತ ಬರುತ್ತೆ ಅದಕ್ಕೆ ರೆಸ್ಪೆಕ್ಟ್ ಇರೋದಿಲ್ಲ ಸರ್, ಅದು ಯಾವುದೇ ಆಗಿರ್ಲಿ. ಈಗ ನಮಗೊಂದು ಅಕ್ಕಿ ಫ್ರೀ ಅಲ್ಲಿ ಸಿಕ್ಕರೆ ಅಕ್ಕಿ ಅರ್ಧ ತಿಂತಾರೆ ಅರ್ಧ ಬಿಸಾಡ್ತಾರೆ. ನಾವು ತುಂಬಾ ಕಡೆ ನೋಡ್ತೀವಿ. ಈಗ ಉಚಿತ ಅಂತ ಬಂದಾಗ ಏನಾಗುತ್ತೆ ಸರ್, ಅವ್ರಿಗೆ ಫ್ರೀ ಅಂತಾನೆ ಕೊಡುವ ಬದಲು ಬೇಕಾದ್ರೆ ಎಲ್ರದ್ದು ಟಿಕೆಟ್ ಇದನ್ನ ಕಮ್ಮಿ ಮಾಡ್ಲಿ, ಅದ್ರಿಗೆ ಎಲ್ರಿಗೂ ಬೆನಿಫಿಟ್ ಸಿಗ್ಲಿ. ಈಗ ಅವ್ರು ಮೇಡಮ್ ಹೇಳ್ದಂಗೆ ಬಡವರು ಜಾಸ್ತಿಯಾಗಿ ಗವರ್ಮೆಂಟ್ ಬಸ್ ಅಲ್ಲಿ ಹೋಗ್ತಾ ಇದ್ದಾರೆ. ಬಡವರು ಬರೀ ಮಹಿಳೆಯರಿಗೆ ಯಾಕೆ, ಗಂಡಸರಿಗೂ ಹೆಲ್ಪ್ ಆಗ್ಲಿ ಸರ್. ಈಗ ಪೆಟ್ರೋಲ್ ಡೀಸೆಲ್ ಅಲ್ಲಿ ತುಂಬಾ ಅವ್ರು ಜಾಸ್ತಿ 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 ಅಂತ ಹೇಳ್ತಾ ಇದಾರೆ. ಈಗ ರಾಜ್ಯ ಇವರ ಅಧಿಕಾರ ಬಂದಿದ್ದಾರೆ, ಈಗ ಅವ್ರ ಸ್ಟೇಟ್ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡ್ಲಿ, ಅದನ್ನು ತೋರಿಸ್ಲಿ, ಅದು ಎಲ್ಲದರಲ್ಲೂ ಬೆನಿಫಿಟ್ ಆಗುತ್ತೆ. ಹಿಂಗೆ ಡೀಸೆಲ್ ರೇಟ್ ಕಡಿಮೆ ಮಾಡಿದ್ರೆ ಗ್ರಾಜುಯಲಿ ನಿಮ್ದು ದಿನಬಳಕೆ ವಸ್ತುಗಳು ಕಡಿಮೆ ಆಗುತ್ತೆ, ಇಲ್ಲಿದು ನಮ್ಮ ಪ್ರೈವೇಟ್ ಬಸ್ ಚಾರ್ಜ್ ಕಡಿಮೆ ಆಗುತ್ತೆ, ಗೌರ್ಮೆಂಟ್ ಬಸ್ ಚಾರ್ಜ್ ಕಡಿಮೆ ಆಗುತ್ತೆ. ಸೊ ಅದು ಓವರ್ ಬೆನಿಫಿಟ್ ಆಗುತ್ತೆ. ಟೂ ವೀಲರ್ ಓಡಿಸೋರ್ಗು ಬೆನಿಫಿಟ್ ಆಗುತ್ತೆ, ಕಾರಲ್ಲಿ ಓಡಿಸೋರು ಬೆನಿಫಿಟ್ ಆಗ್ತದೆ. ಟ್ಯಾಕ್ಸ್ ಎರಡೂ ಕಟ್ತಾರಲ್ಲ ಸರ್, ಡೈರೆಕ್ಟ್ ಕಟ್ಟೋರು ಇರ್ತಾರೆ, ಇಂಡೈರೆಕ್ಟ್ ಕಟ್ಟೋರು ಇರ್ತಾರೆ. ಸೊ ಒಂದು ಏನಾಗುತ್ತೆ, ಒಂದೊಂದು ಈಗ ಬೇರೆ ಬೇರೆ ಸ್ಕೀಮ್ ಹೇಳ್ತಿದ್ದಾರೆ, 2,000 ಕೊಡ್ತೀನಿ ಅದರಿಂದ, ಅದರಲ್ಲಿಗೆ BPL ಅಂತ ತಂದಿದ್ದಾರೆ ಸರ್. ಡೈರೆಕ್ಟ್ ಟ್ಯಾಕ್ಸ್ ಪೇ ಮಾಡೋರು ಇದ್ದಾರೆ, ಇಂಡೈರೆಕ್ಟ್ ಟ್ಯಾಕ್ಸ್ ಪೇ ಮಾಡಿರ್ತಾರೆ ಸರ್. ನಾನು ಹೇಳೋದು ಪ್ರತಿ ಗೌರ್ಮೆಂಟ್ ಫ್ರೀ ಬಯಸ್ ಅಂತ ತಗೊಂಡ್ ಬರ್ಬೇಕಾದ್ರೆ ಸರ್, ಯಾರು ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ ಇರ್ತಾರೆ ಅವ್ರು ಪರ್ಮಿಷನ್ ತಗೋಬೇಕು ಸರ್. ಅವರು ಅಂದ್ರೆ ಗವರ್ಮೆಂಟ್ ನಡೆಸೋದು ಈ ಸರ್ಕಾರ ಅಲ್ಲ ಸರ್, ಗವರ್ಮೆಂಟ್ ನಡೆಸೋದು ಟ್ಯಾಕ್ಸ್ ಪೇಯರ್. ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಪೇ ಮಾಡ್ತಾರೆ ಸರ್. ಅವ್ರದ್ದೊಂದು ಅಸೋಸಿಯೇಷನ್ ಆಗ್ಬೇಕು ಸರ್ ಎಂಟೈರ್ ಇಂಡಿಯಾದಲ್ಲಿ, ಅವರದ್ದು ಪರ್ಮಿಷನ್ ತಗೋಬೇಕು ಸರ್. ಇವರು ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ, ಯಾವ್ದೇ ಕಾಂಗ್ರೆಸ್ ಬಂದ್ರು ಯಾವ್ದೇ ಗವರ್ಮೆಂಟ್ ಬಂದ್ರು ಸರ್, ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ ಇಂಡೈರೆಕ್ಟ್ ಟ್ಯಾಕ್ಸ್ ಪೇಯರ್ ಯೂನಿಯನ್ ಮಾಡಿ ಮಾತ್ರ ಗವರ್ಮೆಂಟ್ ಕೊಡ್ಬೇಕು ಸರ್ ಎಂತ ಚಾನ್ಸ್ ಅನ್ನ. ಇದು ನನ್ನ ಒಪಿನಿಯನ್ ಸರ್. ನಾನು ಬರೀ ಕಾಂಗ್ರೆಸ್ ಹೇಳ್ತಾ ಇಲ್ಲ, ಎಂಟೈರ್ ಎಲ್ಲ ರಾಜಕೀಯ ಪಕ್ಷಕ್ಕೆ ಹೇಳ್ತಾ ಇದ್ದೀನಿ. ಯಾರು ಈಗ ಟ್ಯಾಕ್ಸ್ ಪೇ ಮಾಡೋದವ್ರು, ನಾನು ಹೇಳಿದೆ GST ಎಲ್ಲರೂ ಪೇ ಮಾಡ್ತಾರೆ, ಸಾಮಾನ್ಯ ವ್ಯಕ್ತಿ ಕೂಡ GST ಇವತ್ತು ಟ್ಯಾಕ್ಸ್ ಕಟ್ತಾನೆ, ಹೌದಲ್ಲ? ನಾನು ಇವಾಗ ಕೇಳಿಕೆ ಬಯಸ್ತೇನೆ, ಇದು BCCI ಅಂತ ಕಟ್ಟೋರು ಈಚ ಕಡೆ ಐಟಮ್ ತಗೋಬೇಕಾದ್ರು ಅದ್ರಲ್ಲೂ ಟ್ಯಾಕ್ಸ್ ಕಟ್ತಾರೆ, ಎರಡು ರೀತಿಯಲ್ಲಿ ಟ್ಯಾಕ್ಸ್ ಕಟ್ತಾರೆ ಡೈರೆಕ್ಟ್. ಅವ್ರು ಪರ್ಮಿಷನ್ ತಗೋಬೇಕಂತ ನಾನು ಹೇಳೋದು, ಪ್ರತಿ ಯಾವುದೇ ಸರ್ಕಾರ ಆಗ್ಲಿ. ಓಕೆ ಸರ್, ಈಗ ಪ್ರಶ್ನೆ ಕೇಳಿದ್ರಲ್ಲ, ಉತ್ತರ ಬೇಕಲ್ವಾ ಸರ್? ಉತ್ತರ ಬೇಕು, ನಾನು ಕೇಳ್ತೀನಿ. ನಾನು ಸ್ವಲ್ಪ ಲೈನ್ ಅಲ್ಲಿ ನೋಡಿ, ಇವರು ಹೇಳ್ತಾರೆ ಅಸೋಸಿಯೇಷನ್ ಮಾಡಬೇಕು, ಟ್ಯಾಕ್ಸ್ ಪೇಯರ್ಸ್ ಅಸೋಸಿಯೇಷನ್ ಮಾಡಬೇಕು. ಆದ್ರೆ ಇವತ್ತು ಎಷ್ಟೋ ಮಂದಿಗಳು ಟ್ರಸ್ಟ್ ತರ ಮಾಡಿ ಟ್ಯಾಕ್ಸ್ ಪೇ ಮಾಡೋದವ್ರು ಎಷ್ಟು ಮಂದಿ ಬೇಕು? ಫಾರ್ ಎಕ್ಸಾಂಪಲ್ BCCI ಇವತ್ತು IPL ಅಲ್ಲಿ 50,000 crores ಗಿಂತ ಪ್ರಾಫಿಟ್ ಮಾಡಿ ಬಿಲಿಯನ್ ಕಮಾಯಿಸುವ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡುವಂತ ಒಂದು ಸಂಘಟನೆ, ಒಂದು ನಯ ಪೈಸೆ ಟ್ಯಾಕ್ಸ್ ಇವತ್ತು ಕಟ್ತಾ ಇಲ್ಲ. ಇವರಿಗೆ ಗೊತ್ತುಂಟದು? ಇವರು ಹೇಳ್ತಾರೆ ಇದು ಗೊತ್ತುಂಟಾ? ನಾನು ಕೇಳ್ತಾ ಇದ್ದ ಇದರ ಅಧ್ಯಕ್ಷರು ಯಾರು, ಇದನ್ನು ನಡೆಸುವವರು ಯಾರು? ಇವತ್ತು 0% ಟ್ಯಾಕ್ಸ್ ಪೇಯರ್ಸ್ ಅವರು. ಇವರಿಗೆ ಗೊತ್ತುಂಟು ಅದು? ಎಷ್ಟೋ ಮಂದಿ ಇವತ್ತು ಟ್ರಸ್ಟ್ ಮುಖಾಂತರ ಇವತ್ತು ಟ್ಯಾಕ್ಸ್ ಕಟ್ಟದೆ. ಇವತ್ತು ಟ್ಯಾಕ್ಸ್ ಕಟ್ಟುವವರು ಮಿಡಲ್ ಕ್ಲಾಸ್ ಅವರು, ಪಾಪದವರು ಒಂದು ಏನು ಇದು ಇವರು ಹೇಳ್ತಾರೆ. ನೋಡಿ, ನಾವು ಯೋಚಿಸ್ಬೇಕು, ಫ್ರೀ ಅಂತಲ್ಲ. ಇವತ್ತು ಮಹಿಳೆಯರಿಗೆ ಒಂದು ಸವಲತ್ತು ಸರ್ಕಾರ ಕೊಟ್ಟಿದೆ. ಯಾಕೆಂದ್ರೆ ನಮ್ಮಲ್ಲಿ ಮಹಿಳೆಯರಿಗೆ ಯಾಕೆ ಅಂದ್ರೆ ನಾನು ಹೇಳ್ತೇನೆ, ನಮ್ಮ ಭಾರತ ದೇಶದಲ್ಲಿ ನಾವು ಈಕ್ವಲೆಂಟ್ ಅಲ್ಲ. ಇವತ್ತು ಕೂಡ ನಾವು ಪುರುಷ ಪ್ರಧಾನನೇ ಉಂಟು ಈ ದೇಶ. ಇವತ್ತು ಈಕ್ವಲೆಂಟ್, ಇವತ್ತು ಮಹಿಳೆಯರು ಪ್ರಬಲ ಆಗ್ಬೇಕು. ನೀವು ನೋಡಿ, ಇಲ್ಲಿ ಇವತ್ತು ಡೆಲ್ಲಿಯಲ್ಲಿ ಈ ಕುಸ್ತಿಪಟುಗಳು ಒಂದು ಲೈಂಗಿಕ ದೌರ್ಜನ್ಯ ನಡೆದ ಒಂದು BJP ಸಂಸದ ಮೇಲೆ ಇವತ್ತು ಪ್ರೊಟೆಸ್ಟ್ ಆಗ್ತಾ ಇದೆ. ಇವತ್ತು ಅವರನ್ನು ಸ್ಪಂದಿಸುವ ಒಂದು ಗತಿ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಇಲ್ಲ. ಇವತ್ತು ಹೇಳ್ತಾರೆ ಇವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ. ಎಷ್ಟು ಬೇಟಿ ಅವರು ಉದ್ಧಾರ ಮಾಡಿದ್ದಾರೆ, ಎಷ್ಟು ಮಹಿಳೆಯರನ್ನು ಇವರು ಉದ್ಧಾರ ಮಾಡಿದ್ದಾರೆ. ಇವರು ಹೇಳಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಪರವಾಗಿ ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇವತ್ತು ಅತ್ಯಧಿಕ ಮಹಿಳಾ ಮತದಾರರು ಇರುವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಹಿಳೆಯರಿಗೆ ಪ್ರಪ್ರಥಮ. ಯಾಕೆ? ಮಹಿಳೆ ಒಂದು ಸಬಲೆಯಾಗಿ ಪುರುಷ ಸಮಾನವಾಗಿ ಈ ಸಮಾಜದಲ್ಲಿ ಇವತ್ತು ನಡೆಯಬೇಕು. ಇವತ್ತು ಕುಟುಂಬವನ್ನೇ ನಡೆಸುವುದು ಮಹಿಳೆಯರ ಗುರಿ ಅಲ್ಲ. ಇವತ್ತು ಎಷ್ಟು ಮಂದಿ ಮಹಿಳೆಯರು ನಮ್ಮ ರಾಜ್ಯದಲ್ಲಿ, ಎಷ್ಟು ಮಂದಿ ಮಹಿಳೆಯರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟು ಮಂದಿ ಹೌಸ್ ವೈಫ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಗಮನಿಸಬೇಕು. ಇವತ್ತು ಗಂಡಂದಿರ ಸಂಬಳದಲ್ಲೇ ಬದುಕುವ ಮಹಿಳೆಯರು ಪ್ರತಿ ಒಂದು ಚಿಕ್ಕಾಸು ಕೂಡ ಇವತ್ತು ಗಂಡನ ಮುಂದೆ ಕುಸ್ತಿಪಟುಗಳ ವಿಚಾರವಾಗಿ ತಾವು ಮಾತಾಡಿದ್ರೆ ಸರ್, ಮಾತಾಡಿದ್ರೆ ಮೇಡಮ್, ಅದೇ ರೀತಿ ಡೆಲ್ಲಿಯಲ್ಲಿ ಒಂದು ಅಪ್ರಾಪ್ತ ವಿದ್ಯಾರ್ಥಿಯ ಮೇಲೆ ಒಬ್ಬ ಚಾಕು ಇರಿದು ಹತ್ಯೆಯನ್ನ ಮಾಡ್ತಾರೆ, ಬರ್ಬರವಾಗಿ ಹತ್ಯೆಯನ್ನ ಮಾಡ್ತಾರೆ. ತಮ್ಗೆ ಗೊತ್ತಿರಬಹುದು.
ಏನ್ ಹೇಳ್ತೀರಾ ಅದ್ರ ಬಗ್ಗೆ ತಾವುಗಳು? ನಾನು ಹೇಳಿದೆಲ್ಲ ಇದೆಲ್ಲ ವಿಚಾರವಾಗಿ ಇವತ್ತು ನಮ್ಮ ಏನಕ್ಕೆ ಇದು ಬೇಟಿ ಬಚಾವ್ ಮಾಡಿದಂದ್ರೆ ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ. ಏನಕ್ಕೆ ಇವತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಪಡಾಯಿಸ್ಲಿಕ್ಕೆ ಎಲ್ಲರೂ ಓದಿಸ್ತಾರೆ, ಅವರವರ ಮಕ್ಕಳಿಗೆ ಅವರವರ ಕರ್ತವ್ಯ ಕಲಿಸ್ತಾರೆ. ಆದ್ರೆ ಬೇಟಿ ಬಚಾವ್ ಆಗ್ಲಿ ಇವತ್ತು ರಕ್ಷಣೆಗೋಸ್ಕರ ಇವತ್ತು ನಮ್ಮ ಕ್ರೀಡಾಪಟುಗಳು ಒಲಿಂಪಿಕ್ ಇವತ್ತು ನೀವು ನೋಡಿದಿರ 9 ವರ್ಷ ಇವತ್ತು ಮೋದಿ ಆಳ್ವಿಕೆ ಅಂತ ಇವತ್ತು ಬಹಳ ದೊಡ್ಡ ಆಡ್ಗಳು ಇವತ್ತು ಪೇಪರ್ ಅಲ್ಲಿ ಬಂತು. ಇದೇ ದಿನ ಇವತ್ತು ಗಂಗಾ ನದಿಯಲ್ಲಿ ಮೆಡಲ್ ಗಳನ್ನು ಬಿಸಾಡ್ಲಿಕ್ಕೆ ಅಂತ ಹೊರಟಿದ್ದಾರೆ ಈ ಕುಸ್ತಿಪಟುಗಳ ಪರವಾಗಿತ್ತು. ಏನು ಬೇಸರ ಆಗುತ್ತೆ. ಒಂದು ಒಲಿಂಪಿಕ್ ಏನ್ ಸಿಕ್ಕಿದೆ ಈ ಪದಕ ಇವತ್ತು ನೋಡಿ ನೀವು ಗಂಗಾ ನದಿ. ಯಾಕೆ ಮಹಿಳೆಯರಿಗೆ ಮಾತ್ರ ಈ ಒಂದು ಉಚಿತ ಅನ್ನುವಂಥದ್ದು ಅವರು ಕೂಡ ಕೇಳಿದ್ದಾರೆ, ಯಾಕೆ ಬೇರೆಯವರಿಗೆ ಇಲ್ಲ? ಅಲ್ಲ ಅದಕ್ಕೆ ನಾನು ಹೇಳಿದಲ್ಲ, ನಾನು ಇಷ್ಟರೊಳಗೆ ಈಕ್ವಾಲಿಟಿ ಬೇಕು, ಮಹಿಳೆಯರು ಇವತ್ತು ಸಬಲರಾಗಬೇಕು, ಈ ಸಮಾಜದಲ್ಲಿ ಒಂದು ಪುರುಷರ ಸಮಾನರಾಗಿ ಇವತ್ತು ನಡೆಯಲಿಕ್ಕೆ ಶಕ್ತಿ ಕೊಡಲು ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಸವಲತ್ತನ್ನು ಮಹಿಳೆಯರಿಗೆ ಕೊಡ್ತಾ ಉಂಟು.